ಹಾಯ್ ಹಲೋ ನಮಸ್ಕಾರ. ನಮ್ಮ ಟಿವಿಯ ಜನಧ್ವನಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಧ್ವನಿ ಶಶಾಂಕ್ ಕೊಡು. ಸೊ ಇವತ್ತಿನ ಜನಧ್ವನಿಯಲ್ಲಿ ಕೆಲವೊಂದು ವಿಚಾರದ ಅಪ್ಡೇಟ್ಗಳನ್ನ ಪಡ್ಕೊಳ್ತಾ ಹೋಗೋಣ. ಸೊ ಮೊದಲನೇ ವಿಚಾರವಾಗಿ ಗಮನಿಸುವುದಾದ್ರೆ, ರಾಜ್ಯದಲ್ಲಿ ಪಂಚ ಗ್ಯಾರಂಟಿಯಲ್ಲಿ ಒಂದಾಗಿರುವಂತಹ ಅನ್ನಭಾಗ್ಯ, ರಾಜ್ಯದ ಮಹತ್ವಾಕಾಂಕ್ಷಿ ಯೋಜನೆಯೂ ಕೂಡ ಅದರಲ್ಲಿ ಒಂದಾಗಿರುವಂತಹ ಅನ್ನಭಾಗ್ಯ ಯೋಜನೆಗೆ ಈಗ ಮತ್ತೊಂದು ವಿಘ್ನ ಬಂದಿದೆ. ಬಟ್ ಅದು ಸದ್ಯದ ಮಟ್ಟಕ್ಕೆ ನಿವಾರಣೆ ಆಗಿದೆ. ಅಲ್ಲಿಂದ ಅಲ್ಲಿಗೆ ಪ್ಯಾಚ್ ವರ್ಕ್ಗಳಾಗಿದೆ ಇವತ್ತಿಗೆ. ಆದರೂ ಕೂಡ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಿರುವಂತಹ ಬೆಳವಣಿಗೆಗಳನ್ನು ಕೂಡ ಗಮನಿಸ್ತಾ ಹೋಗೋಣ. ಸೊ ರಾಜ್ಯದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಇದು ಕೂಡ ಒಂದು. ಆದರೆ ಅದರ ವಿರುದ್ಧವಾಗಿ ಇವತ್ತು ಲಾರಿ ಮಾಲಕರ ಸಂಘ ಸರ್ಕಾರದ ವಿರುದ್ಧ ಬೀದಿಗಿಳಿದು ಪ್ರತಿಭಟನೆಗೆ ಮುಂದಾಗಿತ್ತು. ಪಡಿತರ ಲಾರಿ ಮಾಲೀಕರ ಮುಷ್ಕರಕ್ಕೂ ಕೂಡ ಇವತ್ತು ಕರೆಯನ್ನು ನೀಡಲಾಗಿತ್ತು. ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ಅನ್ನಭಾಗ್ಯಕ್ಕೆ, ಸ್ಪೆಷಲಿ ಅನ್ನಭಾಗ್ಯಕ್ಕೆ ಸಂಬಂಧಪಟ್ಟಂತೆ ಪಡಿತರವನ್ನ ಸಾಗಾಟ ಮಾಡುವಂಥ ಲಾರಿಗಳು ಇವತ್ತು ಮುಷ್ಕರವನ್ನು ಹಮ್ಮಿಕೊಂಡಿತ್ತು. ಕಾರಣ ಏನು ಅಂತ ಹೇಳಿದ್ರೆ, ಇವತ್ತು ಸಾಗಣೆ ಸ್ಥಗಿತಗೊಳಿಸಿ ಮುಷ್ಕರಕ್ಕೆ ಕರೆ ಕೊಟ್ಟಿದ್ರು. ಕಾರಣ ಅವರಿಗೆ ಬರಬೇಕಾದಂಥ ಬಾಕಿ ಹಣ ಇನ್ನೂ ಕೂಡ ಬಂದಿಲ್ಲ. ಹಾಗಾಗಿ ಇವತ್ತು ಸುಮಾರು 4,000 ಪಡಿತರ ಲಾರಿಗಳು ಬೀದಿಗಿಳಿಯದೆ ಮುಷ್ಕರವನ್ನು ಕೈಗೊಂಡಿತ್ತು. ರಾಜ್ಯದಾದ್ಯಂತ ನ್ಯಾಯಬೆಲೆ ಅಂಗಡಿಗೆ ಪಡಿತರ ಆಹಾರ ಧಾನ್ಯ ಸಾಗಣೆಯ ಬಾಕಿ ಸುಮಾರು 260 ಕೋಟಿ ರೂಪಾಯಿ ಬಾಕಿ. ಈ ಸರ್ಕಾರ ನಮ್ಮ ಬಳಿ ಬೊಕ್ಕಸದಲ್ಲಿ ಅಷ್ಟಿವೆ ಇಷ್ಟಿವೆ ಹಣ ಅಂತ ಹೇಳಿ ಅಥವಾ ಬೇಕಾಬಿಟ್ಟಿಯಾಗಿ ಕೆಲವೊಂದು ಘೋಷಣೆಗಳನ್ನು ನೀಡ್ತೀವಿ, ಯೋಜನೆಗಳನ್ನು ಜಾರಿಗೊಳಿಸ್ತೀವಿ ಅನ್ನುವಂಥ ಘೋಷಣೆಯನ್ನು ನೀಡುವಂಥದ್ದು ಮಾತ್ರ. ಬಟ್ ಸರ್ಕಾರದ ಅಂಡರಲ್ಲಿ ಬರುವಂಥ ಅನೇಕ ಜನರಿಗೆ ಸರ್ಕಾರ ಹಣವನ್ನು ಬಾಕಿ ಇಟ್ಟಿದೆ. ಅದರಲ್ಲಿ ಇದು ಕೂಡ ಒಂದು 260 ಕೋಟಿ. ಆದರೆ ಮುಷ್ಕರದ ಬಿಸಿ ಮುಟ್ಟಿದಂಥ ಸಂದರ್ಭದಲ್ಲಿ 260 ಕೋಟಿಯಲ್ಲಿ 240 ಕೋಟಿ ರೂಪಾಯಿಯಷ್ಟು ಪಡಿತರ ಸಾಗಾಟದ ಪಾವತಿ ಹಣವನ್ನು ಬಿಡುಗಡೆ ಮಾಡಿದ ರಾಜ್ಯ ಸರ್ಕಾರ. ಬಿಸಿ ಮುಟ್ಟಿದ ಬಳಿಕವಷ್ಟೇ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಅಂದರೆ ಇವತ್ತು ಮುಷ್ಕರ ಮಾಡಿದ್ರು ಹಣ ಸಿಕ್ಕಿತು ಅಂತಲ್ಲ ನಮ್ಮದು. ಇದಕ್ಕಿಂತ ಮುಂಚೆ ಸಭೆ ನಡೆದಿತ್ತು. ಸಭೆ ನಡೆದು ಎಷ್ಟೋ ದಿವಸಗಳಾಯಿತು. ಕಳೆದ 5 ತಿಂಗಳಲ್ಲಿ 20 ಲಕ್ಷ ಮೆಟ್ರಿಕ್ ಟನ್ನಷ್ಟು ಆಹಾರ ಪದಾರ್ಥ ಸಾಗಣೆ ಆಗಿದೆ ಈ ಲಾರಿಗಳ ಮುಖಾಂತರ. 20 ಲಕ್ಷ ಮೆಟ್ರಿಕ್ ಟನ್ನಷ್ಟು. ಆದರೆ ಸರ್ಕಾರದ ವಿರುದ್ಧ ಇವತ್ತು ಗರಂ ಆಗಿದ್ದಂಥ ಅಕ್ಕಿ ಸಾಗಣೆದಾರರು ಫೆಬ್ರವರಿಯಿಂದ ಮೇ ತಿಂಗಳವರೆಗಿನ ಬಾಕಿ ಈಗ ರಿಲೀಸ್ ಆಗಿದೆ. ಫೆಬ್ರವರಿಯಿಂದ ಜುಲೈ ತಿಂಗಳ ತನಕ ಆಲ್ಮೋಸ್ಟ್ 5-6 ತಿಂಗಳ ತನಕ ಯಾವುದೇ ಹಣಗಳು ಬಿಡುಗಡೆ ಆಗಿಲ್ಲ. 260 ಕೋಟಿಯಷ್ಟು ರೂಪಾಯಿಯನ್ನು ಬಾಕಿ ಉಳಿಸಿತ್ತು ಸರ್ಕಾರ. ಆದರೆ ಇವತ್ತು ಮುಷ್ಕರ ಹಮ್ಮಿಕೊಂಡಿದ್ರು ಮತ್ತು ಇದಕ್ಕಿಂತ ಕಳೆದ ತಿಂಗಳು ಕೂಡ ಸಭೆಯನ್ನು ಕೂಡ ಕರೆಯಲಾಗಿತ್ತು ಜೂನ್ ತಿಂಗಳಲ್ಲಿ. ಆ ಸಭೆಯಲ್ಲೂ ಕೂಡ ಘೋಷಣೆಯನ್ನು ಮಾಡಿದ್ರು. ಇನ್ನು ಕೆಲವೇ ದಿವಸಗಳಲ್ಲಿ ಹಣವನ್ನು ಬಿಡುಗಡೆ ಮಾಡ್ತೀವಿ ಅನ್ನುವಂಥ ಭರವಸೆಯನ್ನು ನೀಡಿದ್ರು. 1 ವಾರದ ಸಮಯಾವಕಾಶವನ್ನು ಕೂಡ ಸರ್ಕಾರ ಕೇಳಿತ್ತು. ಬಟ್ ಇದ್ಯಾವುದನ್ನು ಕೂಡ ಕ್ಯಾರೆ ಅನ್ನದಂಥ ಸರ್ಕಾರ ಯಥಾಸ್ಥಿತಿಯನ್ನು ಕಾಯ್ದುಕೊಂಡಿತ್ತು. ಅಂದರೆ ಹಣ ಹೇಗೂ ಕೂಡ ಬಿಡುಗಡೆ ಮಾಡಿಲ್ಲ. ಇವತ್ತಿಗೂ ಕೂಡ ಮತ್ತೆ ಅದನ್ನೇ ಮುಂದುವರಿಸ್ತಾ ಹೋಯಿತು ಸರ್ಕಾರ. ಇದೇನು ಮೊದಲಲ್ಲ. ಸಾರಿಗೆ ಇಲಾಖೆಗೂ ಕೂಡ ಪಂಗನಾಮ ಹಾಕಿದ್ದಾಯಿತು. ವಿದ್ಯುತ್ ಇಲಾಖೆಗಳಿಗೂ ಕೂಡ ನಿಗಮಗಳಿಗೂ ಕೂಡ ಹಣ ಬಾಕಿ ಇರಿಸಿದ್ದಾಯಿತು. ಅಥವಾ ಸರ್ಕಾರಿ ವಾಹನಗಳಿಗೆ ಹಾಕಿದ್ದಂಥ ಡೀಸೆಲ್ಗಳು ಕೂಡ ಬಾಕಿ ಉಳಿಸಿದ್ದಾಯಿತು. ಯಾರಿಗೆಲ್ಲ ಬಾಕಿ ಇಲ್ಲ ಅಂತ ಹೇಳಿ ಈ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಬೆಲೆ ಏರಿಕೆ ವಿಚಾರದಲ್ಲಂತೂ ಕೇಳಲೇಬೇಕಾಗಿಲ್ಲ. ಹಾಲಿಂದ ಹಿಡಿದು ಆಲ್ಕೋಹಾಲ್ ತನಕವೂ ಕೂಡ ಎಲ್ಲ ವಸ್ತುಗಳ ಬೆಲೆಯನ್ನು ಕೂಡ ಏರಿಕೆ ಮಾಡಿದ್ದಾರೆ ಈ ಸರ್ಕಾರ. ಆದರೆ ಇಷ್ಟೆಲ್ಲ ಏರಿಕೆ ಮಾಡಿರುವಂಥ ಹಣ ಸರ್ಕಾರದ ಬೊಕ್ಕಸದಲ್ಲಿದೆ. ಸರ್ಕಾರದ ಬೊಕ್ಕಸದಲ್ಲಿ ಇರುವಂಥ ಹಣಗಳು. ಆದರೆ ಇಷ್ಟು ಹಣಗಳನ್ನು ಬಾಕಿ ಉಳಿಸಿದೆ. ಈಗ ಹೇಗೆ ಬಂತದು? 260 ಕೋಟಿಯಲ್ಲಿ 240 ಕೋಟಿ ಅಂದರೆ ಬಿಸಿ ಮುಟ್ಟಿದ್ರೆ ಎಂತಹ ತುಪ್ಪ ಕೂಡ ಕರಗುತ್ತೆ ಅನ್ನುವಂಥದ್ದಕ್ಕೆ ಇದು ಕೂಡ ಒಂದು ಜ್ವಲಂತ ಉದಾಹರಣೆ. ಆ್ಯಂಡ್ ಇದರ ಜೊತೆಗೆ ಇನ್ನೊಂದು ಸುದ್ದಿಯ ಜೊತೆಗೂ ಕೂಡ ಚರ್ಚೆಯನ್ನು ಮುಂದುವರಿಸೋಣ. ನಮ್ಮ ಜೊತೆ ಅತಿಥಿಗಳಾಗಿ ಹಿರಿಯ ಪತ್ರಕರ್ತರು ಮತ್ತು ರಾಜಕೀಯ ವಿಶ್ಲೇಷಕರಾಗಿ ಜಿತೇಂದ್ರ ಕುಂದೇಶ್ವರ್ ಅವರು ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್, ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಸೊ ಮೊದಲನೇದಾಗಿ, ಸರ್ಕಾರದ ಪಂಚ ಗ್ಯಾರಂಟಿಗಳ ಘೋಷಣೆಯ ಬಳಿಕ ಇದೇ ರೀತಿಯಾದಂಥ ಟೀಕೆ ಟಿಪ್ಪಣಿಗಳನ್ನು ಸರ್ಕಾರ ಎದುರಿಸ್ತಾ ಬರ್ತಾ ಇದೆ. ಅದನ್ನು ಒಂದು ಸಾಧನೆ ಅಂತ ಹೇಳೋದಕ್ಕಿಂತ ಬದಲಾಗಿ ಇಂತಹ ಟೀಕೆಗಳೇ ಜಾಸ್ತಿ ಆಗ್ತಾ ಇದೆ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ. ಅದರಲ್ಲೂ ಇದು ಕೂಡ ಅನ್ನಭಾಗ್ಯ ಘೋಷಣೆ ಮಾಡಿದ ದಿನದಿಂದ ಇಲ್ಲಿಯ ತನಕ ಕೂಡ ಅದರಲ್ಲಿ ಅನೇಕ ಟೀಕೆಗಳಿವೆ. ಅಂದರೆ ಕೇಂದ್ರ ಸರ್ಕಾರದ ಅರ್ಧ ಪಾಲು ಇದೆ, ಅಥವಾ 10 kg ಕೊಡ್ತೀವಿ ಅಂತ ಹೇಳಿ ಅದರಲ್ಲೂ ಕೂಡ 5 kg ಆಯಿತು. ಈಗ ಸಾಗಾಟ ವಾಹನದ ವೆಚ್ಚದಲ್ಲೂ ಕೂಡ ಮೊದಲಿಗೆ ಹೇಳ್ತಾ ಇದ್ರು ಅದರ ವೆಚ್ಚವನ್ನು ಕೂಡ ಸರ್ಕಾರನೇ ಭರಿಸ್ತಾ ಇದೆ, ಹಾಗೆ ಹೀಗೆ ಅಂತ ಹೇಳಿ, ಜನರ ಹೊರೆ ಹಾಕೋದಿಲ್ಲ ಅಂತೇಳಿ. ಬಟ್ ಈಗ 260 ಕೋಟಿ ರೂಪಾಯಿಯಷ್ಟು ಬಾಕಿ ಉಳಿಸಿದೆ. 240 ಕೋಟಿ ನೀಡಿದ್ದಾರೆ ಇವತ್ತು ಮುಷ್ಕರದ ಬಳಿಕವೂ ಕೂಡ. ಆದರೂ ಸರ್ಕಾರ ಈ ರೀತಿಯಾದಂಥ ಬಾಕಿ ಉಳಿಕೆ ಇದು ಮೊದಲೇನಲ್ಲ ಅಂತ ಅನಿಸ್ತಾ ಇದೆ ವಿಚಾರವನ್ನು ಗಮನಿಸ್ತಾ ಹೋದರೆ. ನನಗೆ ಆರಂಭದಿಂದಲೂ 2 ವರ್ಷಗಳಾಯಿತು ಈ ಗ್ಯಾರಂಟಿಗಳನ್ನು ಹೇಗೆ ಇವರು ಕೊನೆ ಮುಟ್ಟಿಸ್ತಾರೆ ಅನ್ನೋದೇ ನನಗೊಂದು ಅಚ್ಚರಿ ಮತ್ತು ಸೋಜಿಗದ ವಿಷಯವಾಗಿತ್ತು.
ಆ ಲೆಕ್ಕದಲ್ಲಿ ನೋಡಿದರೆ ಈ ಗ್ಯಾರಂಟಿ ಯೋಜನೆಗಳು ಇಟ್ಟುಕೊಂಡು ಅದನ್ನು ಮೇಂಟೈನ್ ಮಾಡಿಕೊಂಡು ಇಷ್ಟು 2 ವರ್ಷಗಳ ಕಾಲ ಹೋದದ್ದೇ ದೊಡ್ಡ ಸಾಧನೆ. ಯಾಕೆ ಹೇಳಿದರೆ ಯಾವುದೇ ಬಜೆಟ್ನ ಲೆಕ್ಕಾಚಾರಗಳನ್ನು ನೋಡಿದರೆ ಈ ಕಡೆಯಿಂದ ತೆಗೆದು ಆ ಕಡೆ ಕೊಡಬೇಕು ವಿನಃ ಸಿದ್ದರಾಮಯ್ಯ ಅವರು ಅಥವಾ ಡಿ ಕೆ ಶಿವಕುಮಾರ್ ನೋಟ್ ಪ್ರಿಂಟ್ ಮಾಡಲಿಕ್ಕೆ ಆಗೋದಿಲ್ಲ. ಅಲ್ಲ, ನೋಟ್ ಕೆಲವರು ಮಾಡ್ತಾರೆ, ಅದು ಅಕ್ರಮ. ಸೊ ಹೀಗಾಗಿ ಬಂದ ಹಣದಲ್ಲೇ, ಜನರಿಂದ ಬಂದ ಹಣದಲ್ಲೇ ಜನರಿಗೆ ಕೊಡುವಂಥದ್ದು, ಅದು ಏನು ಪಂಚ ಗ್ಯಾರಂಟಿಗಳ ಮೂಲಕ ಅಂದರೆ ಅದು ಹಣದ ರೂಪದಲ್ಲೇ ಹೋಗ್ತಾ ಇತ್ತು ಒಂದು ಲೆಕ್ಕದಲ್ಲಿ. ಅಲ್ಲಿಂದ ಅಲ್ಲಿಗೆ ಅವರು ಕೊಟ್ಟದನ್ನೇ. ಯಾವಾಗಲೂ ಸರ್ಕಾರ ಇರುವಂಥದ್ದು ಜನರ ತೆರಿಗೆ ಹಣವನ್ನು ಅಂದರೆ ಐಷಾರಾಮಿ ತೆರಿಗೆಗಳು ಅಥವಾ ಆ ರೀತಿಯ ತೆರಿಗೆಗಳನ್ನು ಹಾಕಿ ಹೆಚ್ಚುವರಿ ಹಣವನ್ನು ಎಲ್ಲರಿಂದ ತಗೊಂಡು ಒಂದು ಒಳ್ಳೆಯ ಸರ್ಕಾರ ಅಡ್ಮಿನಿಸ್ಟ್ರೇಷನ್ ಕೊಡಲಿಕ್ಕೋಸ್ಕರ ಸಸೂತ್ರವಾಗಿ ಜನರು ಬದುಕಲಿಕ್ಕೆ ಉದ್ಯೋಗವೋ, ಅವರಿಗೆ ಸರಿಯಾದಂಥ ರಕ್ಷಣೆಯೋ ಭದ್ರತೆಯೋ ಆ ರೀತಿಯಾದಂತಹ ಕೆಲಸವನ್ನು ಮಾಡಬೇಕಾದದ್ದು ಸರ್ಕಾರದ ಕರ್ತವ್ಯ. ಈಗ ವೋಟ್ ಬ್ಯಾಂಕ್ ರಾಜಕಾರಣ ಬಂದಾಗ ಕಾಂಗ್ರೆಸ್ ಕಳೆದ ಬಾರಿ ಏನು ಕಂಡುಕೊಂಡಂತಹ ಗ್ಯಾರಂಟಿ ಯೋಜನೆ, ಕಾಂಗ್ರೆಸ್ ಪಕ್ಷದ ವತಿಯಿಂದ ಅದೊಂದು ಅತ್ಯದ್ಭುತವಾದಂತಹ ಯೋಜನೆ, ಅತ್ಯದ್ಭುತವಾದಂತಹ ಕಾಂಗ್ರೆಸ್ ಪಕ್ಷಕ್ಕಾಗಿ ಯೋಜನೆ. ಆ ಯೋಜನೆಯಲ್ಲಿ ಅದು ಅಭೂತಪೂರ್ವವಾದಂತಹ ಯಶಸ್ಸನ್ನು ಎಲೆಕ್ಷನ್ ಸಂದರ್ಭದಲ್ಲಿ ಸಾಧಿಸಿತ್ತು. ಬಿ ಜೆ ಪಿಗೆ ಆಘಾತವನ್ನು ಕೂಡ ಕೊಟ್ಟಿತ್ತು. ಪಕ್ಷದ ವತಿಯಿಂದ ನೋಡಿದರೆ ಅದು ದಿ ಬೆಸ್ಟ್ ಯೋಜನೆ. ಆದರೆ ಏನು ಸರ್ಕಾರ ನಡೆಸುವಂಥ ಸಂದರ್ಭ ಬಂದಂತ ಹೇಳಿದರೆ ಅದು ಮೂಗಿನವರೆಗೆ ಬರ್ತದೆ. ಅಂದರೆ ಅಷ್ಟು ಕಷ್ಟ ಇದೆ. ಏನು ಏನು ಸಂಬಳ ಕೊಡಲಿಕ್ಕೆ ಒಂದು ಕಡೆಯಿಂದ ಆಗೋದಿಲ್ಲ, ಇನ್ನೊಂದು ಕಡೆಯಿಂದ ಆಡಳಿತಾತ್ಮಕ ವೆಚ್ಚಗಳು, ಎಲ್ಲ ಅಭಿವೃದ್ಧಿ ಕಾರ್ಯಗಳು ಆಗೋದಿಲ್ಲ. ಎಲ್ಲ ಅಂದರೆ ಎಲ್ಲ ಬಂದಂಥ ತೆರಿಗೆಯನ್ನು ಗ್ಯಾರಂಟಿ ಖರ್ಚು ಮಾಡ್ತಾರಂತಲ್ಲ. ಈಗ ಮೊದಲು ಒಂದು ರೀತಿ ಹಂತದಲ್ಲಿ ಸರ್ಕಾರಗಳು ನಡೀತಾ ಇತ್ತು, ವೆಚ್ಚಗಳು ಎಲ್ಲವೂ ಸರಿದೂಗಿಸ್ತಾ ಇತ್ತು. ಒಮ್ಮಿಂದೊಂಬಗೆ 80,000 ಕೋಟಿಯನ್ನು ಇದನ್ನು ಅಷ್ಟು ಹಣವನ್ನು ಈ ಪಂಚ ಗ್ಯಾರಂಟಿಗಳಿಗೆ ಕೊಡುವಾಗ ಅಸಮತೋಲನ ಆಗ್ತದೆ, ಸಮಸ್ಯೆಗಳಾಗ್ತದೆ. ಅಂತಹ ಸಮಸ್ಯೆಗಳೇ ಈಗ ಒಂದೊಂದಾಗಿ ಗುತ್ತಿಗೆದಾರರು ಸುಸೈಡ್ ಮಾಡ್ಕೊಳ್ತಾ ಇದ್ದದ್ದು, ಸರಿಯಾಗಿ ನಮಗೆ ಹಣ ಬರ್ತಾ ಇಲ್ಲ, ಯಾವುದೇ ಇದು ಅನುದಾನಗಳನ್ನು ಇದು ಮಂಜೂರು ಮಾಡ್ತಾರೆ, ಅನುದಾನಗಳನ್ನು ಘೋಷಣೆ ಮಾಡ್ತಾರೆ, ಇಷ್ಟಿಷ್ಟು ಕೋಟಿ ಕೊಡ್ತಾರೆ, ಕೊನೆಗೆ ಏನು ಕೆಲಸಕ್ಕೆ ಕಾಮಗಾರಿ ಶುರು ಮಾಡುವಾಗ ಆ ಹಣಗಳು ಬರುವುದಿಲ್ಲ. ಅಂದರೆ ಎಲ್ಲದಕ್ಕೂಂತಲ್ಲ, ಬಹುತೇಕ ಘೋಷಣೆಗಳಾಗಿ ಉಳಿಯುತ್ತದೆ, ಮಂಜೂರುಗಳಾಗಿ ಉಳಿಯುತ್ತೆ. ಇನ್ನು ಅನುದಾನ ಮಂಜೂರು ಮಾಡಬೇಕಾದ್ರೆ ಕೆಲವೊಂದು ಷರತ್ತಿನ ಮೂಲಕ ಇಷ್ಟು ಕೊಟ್ಟರೆ ಇಷ್ಟು ಏನು ಮಂಜೂರಾಗ್ತದೆ, ಅನುದಾನ ಬಿಡುಗಡೆ ಆಗ್ತದೆ. ಆ ಬಿಡುಗಡೆಯಾದ ಅನುದಾನ ಕೂಡ ಕಾಮಗಾರಿಗಳಿಗೆ ಹೋಗದೆ ಯಾರ್ಯಾರು ಹೊಟ್ಟೆ ಹೋಗುವಂಥದ್ದು ಕೂಡ ನಾವು ಅಂದರೆ ಅಂಥ ನೋವುಗಳನ್ನು ಗುತ್ತಿಗೆದಾರರು ಇವರೆಲ್ಲ ತೋಡಿಕೊಳ್ತಾ ಇರೋದನ್ನು ನಾವು ಕೇಳಿದ್ದೇವೆ. ಅಂದರೆ ಬಹಳ ಬೇಸರ ಆಗ್ತದೆ. ಅಂದರೆ ಕೆಲವೊಂದು ಅಭಿವೃದ್ಧಿ ಕಾಮಗಾರಿಗಳಿಗೆ ಅದು ಕಾಮಗಾರಿಯವರೆಗೆ ತಲುಪುವುದೇ ಇಲ್ಲ ಎನ್ನುವಂಥ ಒಂದು ಸಾಧ್ಯತೆಯನ್ನು ತಲುಪಿದೆ. ಎನಿಹೌ, ನಿನ್ನೆ ಬಸವರಾಜ ರಾಜರೆಡ್ಡಿ ಅವರು ಮುಖ್ಯಮಂತ್ರಿ ಸಲಹೆಗಾರರು ಕೇಳಿದ್ದಾರೆ, ಏನ್ರಿ ರಸ್ತೆ ಬೇಕಾ ನಿಮಗೆ, ಅಭಿವೃದ್ಧಿ ಬೇಕಾ, ಹಾಗಾದರೆ ನಿಮಗೆ ಅನ್ನಭಾಗ್ಯ ಅಥವಾ ಯಾವುದೋ ಭಾಗ್ಯಗಳನ್ನು ಕಟ್ ಮಾಡ್ತೀವಿ. ಅದು ವಾಸ್ತವ. ಏನು ರಾಯರೆಡ್ಡಿಯನ್ನು ನಾವು ಟೀಕೆ ಮಾಡೋದಾಗಲಿ ಅಥವಾ ಇವರನ್ನು BJPಯವರನ್ನು ಹೊಗಳೋದಾಗಲಿ ಇಲ್ಲ. ಇದು ಅಂದರೆ ಇದು ಅತ್ಯಂತವಾದಂಥ ಕಷ್ಟಕರವಾದಂಥ ಒಂದು ವಿಷಯ. ಅಂದರೆ ಎರಡನ್ನೂ ಸರಿದೂಗಿಸ್ಲಿಕ್ಕೆ ಭಾರಿ ಕಷ್ಟ. ಇಷ್ಟವರೆಗೆ ಸಿದ್ದರಾಮಯ್ಯ ಬಂದದೇ ಒಂದು ರೀತಿ ಅಚ್ಚರಿ. ಎರಡನ್ನ ಸರಿದೂಗಿಸ್ಕೊಂಡು ಇಷ್ಟವರೆಗೆ ಆಡಳಿತ ಮಾಡಿದ್ದೇ ಆಶ್ಚರ್ಯ. ಬಸವರಾಜ ರಾಯರೆಡ್ಡಿ ಅವರಿಗೆ ಅರ್ಥ ಆಗಿದೆ. ಅದು ಕೇಳಿ ಆ ಪರಿಸ್ಥಿತಿ ನೋಡಿ ಅರ್ಥ ಆಗಿದೆ. ನೋಡಪ್ಪ, ನಿನಗೆ ಅಭಿವೃದ್ಧಿ ಕಾಮಗಾರಿಗಳು ಬೇಕಾ, ರಸ್ತೆ ಬೇಕಾ, ಈಗ ಗ್ಯಾರಂಟಿಗೆ ಇಷ್ಟು ಖರ್ಚು ಮಾಡ್ತಾ ಇದ್ದೇವೆ, ಅದರಿಂದ ಹಣದಿಂದ ತೆಗೆದು ಅಭಿವೃದ್ಧಿ ಮಾಡಬೇಕು ಹೇಳಿದರೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಹಣದ ಕೊರತೆಯಾಗಿದೆ ಎನ್ನುವುದನ್ನು ಅವರು ಸೂಚ್ಯವಾಗಿ ಅಂದರೆ ವಿಶ್ಲೇಷಿಸಿದ್ದಾರೆ. ಮತ್ತೆ ಅವರು ಸ್ಪಷ್ಟನೆಯನ್ನು ಕೊಟ್ಟಿರ್ಬೋದು ಸರ್ಕಾರದ. ಅದು ಯಾಕೆಂದರೆ ನಾಳೆ ಕಾಂಗ್ರೆಸ್ ಪಕ್ಷಕ್ಕೆ ಕೊಡಲಿಕ್ಕಾಗಲಿಲ್ಲ, ಗ್ಯಾರಂಟಿ ಕೊಡಲಿಕ್ಕೆ ಒಂದು ಅಭಿವೃದ್ಧಿ ಕಾಮಗಾರಿ ಆಗಲಿಲ್ಲ ಎಂದು ಒಪ್ಪಿಕೊಂಡಂತಾಗ್ತದೆ, ಅಥವಾ ಗ್ಯಾರಂಟಿಗಳನ್ನು ವಾಪಸ್ ತೆಗೆಸ್ತಾರೆ ಎನ್ನುವಂಥ ಒಂದು ಭಾವನೆಗಳು ಜನರಲ್ಲಿ ಮೂಡ್ತದೆ ಎನ್ನುವ ಕಾರಣಕ್ಕಾಗಿ ಅಗೇನ್ ಜನಪ್ರಿಯತೆಯೋ ವೋಟ್ ಬ್ಯಾಂಕಿಗೋಸ್ಕರ ಸರ್ಕಾರ ಅವರ ಹತ್ರ ಸ್ಪಷ್ಟನೆಯನ್ನು ಕೊಟ್ಟಿದ್ದು. ಆದರೆ ಏನೇ ಆದರೂ ಕೂಡ ಕರಪ್ಷನ್ ಮಿತಿ ಮೀರುತ್ತದೆ. ಇಂಥ ಸಂದರ್ಭದಲ್ಲಿ ಆಡಳಿತಾತ್ಮಕ ಅಂದರೆ MLAಗಳಿಗೆ ಸರಿಯಾಗಿ ಕೆಲಸ ಆಗ್ತದೆ. ಇಷ್ಟೆಲ್ಲ ಏನು ಹಣಗಳು ಜನರ ಕಿಸೆಗೆ ಹೋದರೆ, ಜನರ ಕಡೆಗೆ ಹೋದರೆ ಆಗ ಅಭಿವೃದ್ಧಿ ಕಾಮಗಾರಿಗಳಲ್ಲಿ ಯಾವ ರೀತಿ ಜನಪ್ರತಿನಿಧಿಗಳ ಇನ್ವಾಲ್ವ್ಮೆಂಟ್ ಇರ್ತದೆ, ಜನಪ್ರತಿನಿಧಿಗಳು ಅವ್ರದ್ದು ಒಂದು ವ್ಯವಸ್ಥೆಯನ್ನು ರನ್ ಮಾಡಬೇಕಲ್ಲ. ಅಂದರೆ ಈ ಭಾಗದಲ್ಲಿ ದಕ್ಷಿಣ ಕನ್ನಡ, ಉಡುಪಿ ಈ ಭಾಗದಲ್ಲಿ ಅಂತಹ ವ್ಯವಸ್ಥೆಗಳು ಬಹಳ ಕಡಿಮೆ.
ಬಟ್ ಈಗಲೂ ಅಡಾಪ್ಟ್ ಮಾಡ್ಕೊಳ್ಳಿಕ್ಕೆ ಶುರು ಮಾಡಿದ್ದಾರೆ. ಜನಪ್ರತಿನಿಧಿಗಳೇ ಅಂದರೆ ಒಂದು ರೀತಿಯಲ್ಲಿ ಕೆಲಸ ಮಾಡಿಸುವಂಥದ್ದು, ಎಲ್ಲ ವಿಚಾರಗಳಲ್ಲಿ ಮೂಗು ತೂರಿಸೋನು, ಅನುದಾನ ತರೋದ್ರಿಂದ ಹಿಡಿದು ಖರ್ಚು ಮಾಡೋದ್ರಿಂದ ಹಿಡಿದು ಎಲ್ಲವನ್ನ ಜನಪ್ರತಿನಿಧಿಯೇ ಮಾಡುವಂಥ ವ್ಯವಸ್ಥೆಗಳು ಶುರುವಾಗಿದೆ ಅಧಿಕಾರಿಗಳು ಮಧ್ಯದಲ್ಲಿದ್ದಾಗ. ಅಂದರೆ ಆ ಸಂದರ್ಭದಲ್ಲಿ ಅವರ ಜೊತೆಗಿದ್ದವರಿಗೆ ಕೆಲಸ, ಕಾಮಗಾರಿಗಳು ಮತ್ತು ಇವರ ಆಫೀಸ್ ರನ್ ಮಾಡಲಿಕ್ಕೆಲ್ಲ ಬೇಕಾದಂಥ ವ್ಯವಸ್ಥೆಗಳು ಇದರಿಂದ ಆಗ್ತದೆ. ಆದರೆ ಈಗ ಈ ಗ್ಯಾರಂಟಿಗಳಿಂದಾಗಿ ನೇರವಾಗಿ ಅದು ಹಣ ಏನು ಜನರಿಗೆ ಅಕ್ಕಿ ರೂಪದಲ್ಲೋ ಇನ್ನೊಂದು ಯಾವ ರೂಪದಲ್ಲೋ, ವಿದ್ಯುತ್ ರೂಪದಲ್ಲೋ, ಇವರ ಬಸ್ಸಿನ ಖರ್ಚಾಗ್ತದೆ ಆ ರೂಪದಲ್ಲೋ ಎಲ್ಲವೂ ಆ ಜನರಿಗೆ ಹೋಗ್ತಾ ಇರುವುದರಿಂದ ಈ ಮೊದಲಿನ ಸೆಟಪ್ ಅಭಿವೃದ್ಧಿ, ಕಾಮಗಾರಿಗಳು, ಕಟ್ಟಡ ನಿರ್ಮಾಣಗಳು, ಆ ಥರ ಇವರ ವ್ಯವಸ್ಥೆಗಳು ಈಗ ನಿಗಮ ಮಂಡಳಿಗಳಿಗೆ ಅನುದಾನ ಬಿಡುಗಡೆ ಅದ್ರ ಕೆಲಸ ಮಾಡ್ತಿರೋದು ಯಾರು ಅಂದರೆ ಎಲ್ಲ ಹಣಗಳು ಅಲ್ಲಿಗೆ ಕೊಟ್ಟರೆ ಇಲ್ಲಿ ಏನು ಮಾಡೋದು ಗ್ಯಾರಂಟಿಗೆ. ಹಾಗಾಗಿ ಒಂದು ಹಂತದಲ್ಲಿ ಅಲ್ಲಿಯ ಜನಪ್ರತಿನಿಧಿಗಳು ಆಗುವಂಥ ಆಸೆ, ಅವರಿಗೇನೋ ನಿಗಮ ಮಂಡಳಿಯೋ ಕನಿಷ್ಠ ಸಿಕ್ತಂಥ ಆಸೆ ಇರ್ತವರಿಗೆ, ಇವರು ಶಾಸಕರಾಗಿ ಕೆಲಸ ಮಾಡ್ತಾ ಇದ್ದವರಿಗೆ ತಮಗೆ ಏನಾದರೂ ಅಂದರೆ ನೆಕ್ಸ್ಟ್ ಮುಂದಿನ 5 ವರ್ಷಗಳಲ್ಲಿ ಎಲೆಕ್ಷನ್ ಪುನಃ ಕಂಟೆಸ್ಟ್ ಮಾಡಬೇಕು, ಅಭಿವೃದ್ಧಿ ಕಾಮಗಾರಿಗಳಾಗಬೇಕು, ಕಾರ್ಯಗಳಾಗಬೇಕು, ಜನ ಕೇಳ್ತಾರೆ, ತಮ್ಮ ಹಿಂಬಾಲಕರಿದ್ದಾರೆ, ಗುತ್ತಿಗೆದಾರರಿದ್ದಾರೆ, ಉದ್ಯಮಗಳಿವೆ, ಅವರೆಲ್ಲ ಸರ್ವೈವ್ ಆಗಬೇಕಾದ್ರೆ ಈ ಅನುದಾನ ಈ ಕಡೆ ಬರಲೇಬೇಕು. ಅದು ಬರ್ತಾ ಇಲ್ಲ ಎನ್ನುವಂಥದ್ರಿಂದ ಕೆಲವರು ಈಗ ಅವರ ಆತ್ಮೀಯರೇ ಒಂದು ಕಾಲದಲ್ಲಿ ಏನು ಸಿದ್ದರಾಮಯ್ಯರನ್ನು ಏನು ಸೋನಿಯಾ ಗಾಂಧಿಗೆ ಕರ್ಕೊಂಡು ಹೋಗಿ ಭೇಟಿ ಮಾಡಿಸಿದೆ ಅಂತ ಹೇಳಿದಂಥ ಅವರ ಪಾಟೀಲ್ ಅವರ ದೋಸ್ತ ಅವ್ರು ಮೊನ್ನೆ ಫೋನ್ ಮಾಡುವಾಗ ಹೇಳಿದರು, ನಾನೇ ಅವರನ್ನು ಕರ್ಕೊಂಡು ಹೋದಿದ್ರಿ ಕಾಂಗ್ರೆಸ್ ಸೇರಿದಂತ, ನಂತರ ಅವರು ವಾಪಸ್ ತೊಗೊಂಡ್ರು ಬಿಡಿ. ಅಂದರೆ ಅಷ್ಟು ಆತ್ಮೀಯರೆಲ್ಲ ಸೇರಿ ಈ ರೀತಿಯ ವಿರೋಧ ಮಾಡಬೇಕಾದ್ರೆ ಅಲ್ಲಿ ಏನೂ ಸಿಗ್ತಾ ಇಲ್ಲ. ಹಾಹಾಕಾರ ಅಂದರೆ ಹೊಟ್ಟೆಯಲ್ಲಿ ಏನು ಖಾಲಿ ಆದ ತಕ್ಷಣ ಹುಳಗಳು ಬೊಬ್ಬೆ ಆಗ್ತದೆ ಅಂತ ಹೇಳ್ತಾರೆ. ಹಾಗೆ ಈಗ ಅನುದಾನಗಳು ಬರೆದಿದ್ದಾಗ ಹೊಟ್ಟೆ ಜಠರ ಖಾಲಿ ಆದಾಗ ಹುಳಗಳು ಬೊಬ್ಬೆ ಹೊಡೆದಾಗೆ ಖಜಾನೆ ಅವರ ಪಾಲಿಗೆ ಬರದಿದ್ದಾಗ ಆ ರೀತಿಯಾದಂಥ ಆಕ್ರೋಶಗಳು, ಏನು ಒಂದು ಹೇಳಿಕೆಗಳು ಪರಸ್ಪರ ತಮ್ಮ ಜತೆಗಾರರ ಮೇಲೆ ಗೂಬೆ ಕೂರಿಸುವಂಥ ಆರೋಪ ಮಾಡುವಂಥದ್ದು ಪರಿಸ್ಥಿತಿಯನ್ನು ತಂದೊಡ್ಡಿದೆ. ಸೊ ಇದು ಒಂದು ಅಂಶ, ಏನು ಲಾರಿ ಇದೊಂದು ಅದು ಭಾಗ ಅಷ್ಟೇ. ಈ ರೀತಿಯಾಗಿ ಎಷ್ಟೋ ಜನ ಗುತ್ತಿಗೆದಾರರು ಹಣ ಬರಲಿಲ್ಲ, ಗುತ್ತಿಗೆದಾರರ ನಡುವೆ ಗಲಾಟೆಗಳು, ಯಾರು ನನಗೆ ಪರಿಚಯ ಇದ್ದವರೇ ಫೋನ್ ಮಾಡಿದ್ರು, ನನಗಿಷ್ಟು ನಾನು ಅಂದರೆ ಮೈನ್ ಗುತ್ತಿಗೆದಾರರು ಒಬ್ಬರು, ಅದರ ನಂತರ ಸಬ್ ಗುತ್ತಿಗೆದಾರ ಇರ್ತಾರೆ, ಸಬ್ ಗುತ್ತಿಗೆದಾರರಿಗೆ ಮೈನ್ ಗುತ್ತಿಗೆದಾರರು ಮೋಸ ಮಾಡ್ತಾರೆ, ಅವರಿಗೆ ಹೆಚ್ಚು ಹಣ ಟರ್ನ್ ಓವರ್ಗಳಿರೋದಿಲ್ಲ. ಆಗ ಏನಾಗ್ತದೆ, ಅವರ ಒಳಗೆ ಗಲಾಟೆ. ಮೊದಲೆಲ್ಲ ಅವರಿಗೆ ಬರ್ತಾ ಇತ್ತು, ಅವರಿಂದ ಇವರಿಗೆ ಹೋಗ್ತಾ ಇತ್ತು, ಈಗ ಒಂದು ಸರಗಾಗಿ ಹೋಗ್ತಾ ಇತ್ತು. ಈಗ ಮಧ್ಯದಲ್ಲಿ ಆ ರೀತಿ ಏನು ಬಿಸ್ನೆಸ್ಸನ್ನು, ಉದ್ಯಮವನ್ನು ಸಂಪೂರ್ಣ ನಾಶ ಮಾಡಿಕೊಂಡಪ್ಪ ಸಣ್ಣ ಸಣ್ಣ ಗುತ್ತಿಗೆದಾರರು ಎಷ್ಟೋ ಜನ ಇದ್ದಾರೆ. ಮೊದಲು ಮಾಡಿದ್ದು ಎಲ್ಲ ಸರ್ವನಾಶ ಆಯ್ತು ಬಿಟ್ಟು ಈಗ ಕೊಟ್ಟ ಸಾಲವನ್ನು ತೀರಿಸದೇ ಇದ್ದವರು ತುಂಬ ಜನ ಒದ್ದಾಡ್ತಾ ಇದ್ದಾರೆ.